ಹಿಂದುತ್ವದ ಆಧಾರದ ಮೇಲೆ ಈ ಕ್ಷೇತ್ರದಲ್ಲಿ ನಾನು ಜಯಗಳಿಸುತ್ತೇನೆ ಎಂಬ ಹಿನ್ನೆಲೆ ಇದೀಗ ಬಿಜೆಪಿ ಹತಾಶರಾಗಿ ನನ್ನ ಮೇಲೆ ಇಲ್ಲಸಲ್ಲದ ಆರೋಪ ಹೊರಿಸಿ ಚುನಾವಣಾ ಆಯೋಗಕ್ಕೆ ದೂರು ನೀಡಲಾಗಿದೆ. ಆ ದೂರನ್ನು ಚುನಾವಣಾ ಆಯೋಗವು ತಳ್ಳಿ ಹಾಕಿದೆ. ಇದರಿಂದ ಅವರಿಗೆ ಬಹಳಷ್ಟು ಹಿನ್ನಡೆಯಾಗಿದೆ. ಇದು ಅವರ ಅಧಃಪತನದ ಮೊದಲ ಸೂಚನೆಯಾಗಿದೆ ಎಂದು ಪುತ್ತೂರಿನ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಬಿಜೆಪಿ ಪಕ್ಷದ ಚಿಹ್ನೆ ಮತ್ತು ಹೆಸರು ಹಾಗೂ ಪ್ರಧಾನಿ ಭಾವಚಿತ್ರ ಬಳಸಿಕೊಂಡು ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ ಅವರು ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಮಾಡುತ್ತಿದ್ದು, ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಬಿಜೆಪಿ ಪಕ್ಷದ ಏಜೆಂಟ್ ಅವರು ದೂರು ನೀಡಿದ್ದರು. ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಅರುಣ್ ಕುಮಾರ್ ಪುತ್ತಿಲ ಅವರು ಇದು ಹತಾಶೆಯಿಂದ ನೀಡಿದ ದೂರು ಎಂದಿದ್ದಾರೆ. ನನ್ನ ವಿರುದ್ಧ ಹಣ ಹಾಗೂ ಅಧಿಕಾರ ಇರುವವರ ಸ್ಪರ್ಧೆ ಇದೆ. ಆದರೆ ಚುನಾವಣೆಯ ವೆಚ್ಚವನ್ನು ಭರಿಸಲು ತಾನು ಪ್ರತಿ ಮತದಾರರಿಂದ 10 ರೂಪಾಯಿ ಸಂಗ್ರಹ ಮಾಡುತ್ತಿದ್ದೇನೆ. ನಿನ್ನೆಯ ತನಕ 7,80,000 ರೂಪಾಯಿ ಮತದಾರರು ನೀಡಿ ಪರಿಹರಿಸಿದ್ದಾರೆ. ಇದು ಕ್ಷೇತ್ರದ ಜನತೆ ನನ್ನೊಂದಿಗೆ ಇದ್ದಾರೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ದೇವರ ಮತ್ತು ಕೇಸರಿ ಮೇಲಿನ ವಿಶ್ವಾಸವನ್ನು ಈ ಮೂಲಕ ತೋರಿಸಿದ್ದಾರೆ ಎಂದಿದ್ದಾರೆ. ಅಮಿತ್ ಶಾ ನನಗೆ ಕರೆ ಮಾಡಿದ್ದಾರೆ ಎನ್ನುವುದು ಸುಳ್ಳು ಹೇಳಿಕೆ. ಅವರ ಜೊತೆಗೆ ಮಾತನಾಡುವಷ್ಟು ಸನ್ನತನ ನನ್ನದಲ್ಲ. ಆದರೆ RSS ವರಿಷ್ಠ ಮುಕುಂದ್ ಮತ್ತು ಯಡಿಯೂರಪ್ಪ ಅವರು ಕರೆ ಮಾಡಿದ್ದು ನಿಜ. ಅವರು ನಾಮಪತ್ರ ಹಿಂತೆಗೆಯುವಂತೆ ಹೇಳಿದ್ದರು. ಆದರೆ ಆಗಲೇ ಕಾಲ ಮುಗಿದು ಹೋಗಿತ್ತು. ನಾನು ಹಿಂತೆಗೆಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದೆ ಎಂದು ಹೇಳಿದ್ದಾರೆ.